ಅದೆಲ್ಲ ಇರುವಂಥದ್ದೇ. ಆದರೆ ಅದು ಎಲ್ಲವನ್ನೂ ಒಂದು ಚೌಕಟ್ಟಿನಿಂದ ದೂರ ಹಾಕಿ ನಿಮ್ಮ ಮನೆಯಲ್ಲಿ ಇಂತಹ ತಂಡವನ್ನು ಕರೆದು ಅವಕಾಶ ಕೊಡಿ. ನಿಮ್ಮ ಮನೆಯ ಮದುವೆ ಖಾಲಿ ನಿಮ್ಮ ಮನೆ ಕುಟುಂಬದವರಿಗೆ ಸುದ್ದಿ ಆಗುವುದಲ್ಲ, ನೆರೆಕರೆಗೆ ಸುದ್ದಿ ಆಗುವುದಲ್ಲ. ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿ ಇಂತಹ ಮಾಧ್ಯಮದ ಮುಖೇನ ವಿಶ್ವಕ್ಕೆ ಸುದ್ದಿ ಆಗ್ತದೆ. ವಿಶ್ವಕ್ಕೆ ಏಕೆ ಮಾಡಬಾರ್ದು ನಾವಿದನ್ನು? ಇಂಥ ಆಲೋಚನೆ ಮಾಡಿ ಎಂಬುದು ನನ್ನ ಪ್ರಾರ್ಥನೆ. ಇದು ಮನೆಯಲ್ಲಿ ನಾವು ಮಾಡಬೇಕಾಗಿದೆ. ಸಂಕ್ಷಿಪ್ತವಾಗಿ ಸಾಮಾಜಿಕವಾಗಿ ಏನು ಮಾಡುವುದು? ಬಂಧುಗಳೇ, ನಾನು ಆಗದಿಂದ ಹೇಳ್ತಾ ಇದ್ದೇನೆ, ಭಜನೆ ಅತ್ಯಂತ ಸರಳವಾಗಿರುವಂತಹ ಮಾಧ್ಯಮ. ನಾನು ಇಲ್ಲಿರುವ ಅನೇಕರಿಗೊಂದು ಕಿವಿ ಮಾತು ಹೇಳ್ತೇನೆ. ನಿಮಗೆ ಭಜನೆಯಷ್ಟು ದೊಡ್ಡ ಸ್ಪೀಕಿಂಗ್ ಥೆರಪಿ ಇನ್ನೊಂದಿಲ್ಲ. ಎನ್ನ ಬಾಲೆ ಸರಿಟ್ಟು ಪಾತೆರ್ಜಿ ನಾಲೈ ಮಗುರುಚಿ ಎನ್ನ ಬಾಲೆ ಪಾತೆರ್ನಾಗ ಕಟ್ಟುಂಡು ಅಂತೆಲ್ಲ ಸಮಸ್ಯೆ ಇದ್ದರೆ ನೀವು ಸ್ಪೀಕಿಂಗ್ ಥೆರಪಿಗೆ ಕಳಿಸಬೇಡಿ. ನಿಮ್ಮ ಮನೆ ಹತ್ರ ಎಲ್ಲಿ ಆದರೆ ಭಜನೆ ಆಗೋದಾದರೆ ಭಜನಾ ಮಂದಿರದಲ್ಲಿ ಕಳಿಸಿ. ನಾನು ಪ್ರಮಾಣ ಮಾಡಿ ಹೇಳ್ತೇನೆ, 1 ವರ್ಷದ ಒಳಗೆ ನಿಮ್ಮ ಮಗು ಸರಾಗ ಸುಲಲಿತವಾಗಿ ಮಾತನಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ನೀವು ಭಜನೆ ಮೇಲಿರೋ ವಿಶ್ವಾಸವನ್ನು ಕಳೆದುಕೊಳ್ತೀವಿ. ಅದೊಂದು ಟ್ರೀಟ್ಮೆಂಟ್ ನಿಮಗೆ ಪ್ರಾಣಾಯಾಮವನ್ನು ಕಲಿಸ್ತದೆ. ಈಗ ಆಂಗ್ಲ ಮಾಧ್ಯಮ ಎಂಬುದು ವಿಪರೀತ ದೌಡಾಯಿಸೇ ಇರುವ ಅಗ್ಗದ ಮೋಜಿನ ಮಜಾವಳಿಯ ವಿದ್ಯುನ್ಮಾನ ವಿದಿತ ಕಾಲಮಾನದಲ್ಲಿ ನಿಮಗೆ ಭಜನೆ ನಿಮ್ಮ ನಾಲಗೆಯ ಶಕ್ತಿಯನ್ನು ತೋರಿಸುತ್ತಿರುವ ಸಾಧ್ಯತೆ. ನಾವೆಲ್ಲ ಒಳ್ಳೆಯ ಮಕ್ಕಳು ಅಂತ ಹೇಳೋದು. ಈ ಕನ್ನಡ ಭಾಷೆಗಳಿಗೆಲ್ಲ ಇದು ದೊಡ್ಡ ಚಿಂತೆ. ಒಳ್ಳೆಯ ಮಕ್ಕಳು ಅಂತ ಹೇಳೋದು. ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್, ಏಕೆಂದರೆ ಇಂಗ್ಲೀಷ್ ಮಾಧ್ಯಮದಿಂದ ಕಲಿತಿರ್ತಾರೆ. ನಿಮಗೆ ಜ್ಞಾನ ಬೇಕಾ? ಅತ್ಯಂತ ಸ್ಪಷ್ಟವಾಗಿರುವಂಥ ಮಾತು ಬೇಕಾ? ಉಚ್ಚಾರ ದೋಷ ಇಲ್ಲದೆ ನಿಮ್ಮ ಮನೆಯ ಮಕ್ಕಳು ಮಾತಾಡಬೇಕಾ? ಕನ್ನಡದಲ್ಲಿ ಪ್ರತಿ ಸಾರಿ ವೀಕ್ ಸಾರು ಒಳ್ಳೆಯ ಮಾರ್ಕ್ ಕನ್ನಡದಲ್ಲಿ ಬರಬೇಕಾ? ಜ್ಞಾಪಕ ಶಕ್ತಿ ಏತ್ ಕಲ್ತಲಸಿ ಸರ್ ಕಲ್ಪುವೆ ಕಾಂಡೆ ಲೆಕ್ಕದ ಕಲ್ಪುವೆ ಬೈಯೆಲ್ಲ ಕಲ್ಪುವೆ ಆ್ಯಂಡ್ ಎಕ್ಸಾಮ್ಗಾನಾಗ ಮರಕ್ಕೆ ಹೋಗ್ಬೋದು. ಅದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ಭಜನೆ. ಸರಿಯಾಗಿ ತಮ್ಮ ಹೆಸರನ್ನು ಬರೆಯಲಿಕ್ಕೆ ಗೊತ್ತಿಲ್ಲದವರು 150 ಭಜನೆಯನ್ನು ಕಂಠಪಾಠ ಹೇಳುವುದನ್ನು ನಾನು ನೋಡಿದ್ದೇನೆ. ತಮ್ಮ ಹೆಸರನ್ನು ಬರೆಯಲಿಕ್ಕೆ ಗೊತ್ತಿಲ್ಲ. ಹೇಗೆ ಸಾಧ್ಯ ಆಯಿತು? ಜ್ಞಾಪಕ ಶಕ್ತಿ ವೃದ್ಧಿಗೆ ಇದು ಒಳ್ಳೆಯ ಮಾಧ್ಯಮ. ಇನ್ನು ಬಂಧುಗಳೇ, ಬಹಳ ಮುಖ್ಯವಾದ ಮಾತುಗಳ ಕಡೆ ಬರೋಣ. ಹೆಚ್ಚು ವಿಸ್ತಾರ ಇಲ್ಲ, ನಿಮ್ಮ ಸಂವಾದದ ಮುಖೇನ ನಾನು ಅದರ ಮತ್ತೆ ವಿಸ್ತಾರಪಡಿಸ್ತೇನೆ. ಸಾಧ್ಯ ಆದರೆ, ನಾನು ಸಾಧ್ಯ ಆದ ಅಂತ ಹೇಳಿ ನೀವು ಎಕ್ಸ್ಕ್ಯೂಸ್ ತಗೊಳ್ತೀರಿ, ಬೇಡ. ಕಡ್ಡಾಯವಾಗಿ ವಾರದಲ್ಲಿ 1 ದೇವಸ್ಥಾನ ಸಂದರ್ಶನವನ್ನು ನಾವು ರೂಢಿಸಿಕೊಳ್ಳೇಬೇಕು.